ಈ ವಾರದ ವಾರಾಂತ್ಯದ ಕರ್ಫ್ಯೂ ಮಾರ್ಗಸೂಚಿಗಳನ್ನು ಪಾಲಿಸಿಕೊಂಡು ಪ್ರತಿಭಟನೆಯ ನಿರ್ಧಾರವನ್ನು ಕೈಬಿಡುವಂತೆ ವರ್ತಕರೊಂದಿಗೆ ಪುತ್ತೂರು ತಹಶೀಲ್ದಾರ್ ರಮೇಶ್ ಬಾಬು ಅವರು ಮನವಿಯನ್ನ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಜಾನ್ ಕುಟಿನಾ ಅವರು, ನಾವು ಅಂಗಡಿ ತೆರೆದರೆ ಕೋವಿಡ್ ಜಾಸ್ತಿ ಆಗುವುದಿಲ್ಲ, ಆದರೂ ಮುಂದಿನ ವಾರ ವೀಕೆಂಡ್ ಕರ್ಫ್ಯೂ ತೆರವು ಮಾಡುವುದಾಗಿ ಶಾಸಕರು ನೀಡಿದ ಭರವಸೆಯಂತೆ ಬೇಸರದಿಂದಾದರೂ ನಿಮ್ಮ ಮನವಿಗೆ ಒಪ್ಪುವ ನಿರ್ಧಾರಕ್ಕೆ ಬಂದಿದ್ದೇವೆ ಎಂದು ಹೇಳಿದರು. ಕೋವಿಡ್-19 ಸಂಬಂಧಿಸಿ ಸೆಪ್ಟೆಂಬರ್ 4 ಮತ್ತು 5ರಂದು ನಡೆಯುವ ವೀಕೆಂಡ್ ಕರ್ಫ್ಯೂ ತೆರವು ಮಾಡಬೇಕು, ಇಲ್ಲವಾದರೆ ನಾವು ಅಂಗಡಿ ತೆರೆದು ವ್ಯವಹಾರ ನಡೆಸುತ್ತೇವೆ ಎಂದು ವರ್ತಕರ ನಿರ್ಧಾರಕ್ಕೆ ತಹಶೀಲ್ದಾರ್ ಮತ್ತು ನಗರಸಭೆಯ ಸಭಾಂಗಣದಲ್ಲಿ ತುರ್ತು ಸಭೆಯಲ್ಲಿ ತಹಶೀಲ್ದಾರ್ ಮನವಿಯಂತೆ ವರ್ತಕರು ತಮ್ಮ ಅಂಗಡಿ ತೆರವು ನಿರ್ಧಾರವನ್ನು ಬದಲಿಸಿ ವೀಕೆಂಡ್ ಕರ್ಫ್ಯೂಗೆ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ. ತಹಶೀಲ್ದಾರ್ ರಮೇಶ್ ಬಾಬು ಅವರು ಮಾತನಾಡಿ, ದಕ್ಷಿಣ ಕನ್ನಡ, ಕೊಡಗು, ಉಡುಪಿ, ಉತ್ತರ ಕನ್ನಡದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಏರಿದೆ. ಬೇರೆ ಜಿಲ್ಲೆಯಲ್ಲಿರುವ ಕೋವಿಡ್ ಪಾಸಿಟಿವ್ಗಿಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ಶೇಕಡಾ 2.8ರಷ್ಟಿದೆ. ಈ 4 ಜಿಲ್ಲೆಗಳನ್ನು ಬಿಟ್ಟು ಉಳಿದ 27 ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂವನ್ನು ಲಿಸ್ಟ್ ಮಾಡಿದ್ದೇವೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗೆ ಸಂಬಂಧಿಸಿ ವೀಕೆಂಡ್ ಕರ್ಫ್ಯೂ ತೆರವು ಮಾಡಲು ಸೋಮವಾರ ದಿನ ಮುಖ್ಯಮಂತ್ರಿಗಳ ಜೊತೆ ಶಾಸಕರು, ಸಚಿವರು ಮಾತುಕತೆ ನಡೆಸಲಿದ್ದಾರೆ. ಮುಂದಿನ ವಾರ ವೀಕೆಂಡ್ ಖಂಡಿತವಾಗಿಯೂ ತೆರವಾಗಲಿದೆ ಎಂಬ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಈ ವಾರ ವರ್ತಕರೆಲ್ಲರೂ ಸಹಕಾರವನ್ನ ನೀಡಿ ವೀಕೆಂಡ್ ಕರ್ಫ್ಯೂನ ಮಾರ್ಗಸೂಚಿ ಪಾಲಿಸಿ ಪ್ರತಿಭಟನೆ ಮಾಡದಂತೆ ತಾಲೂಕು ಆಡಳಿತ ಪರವಾಗಿ ನಾನು ಮನವಿ ಮಾಡುತ್ತೇನೆ ಎಂದು ಹೇಳಿದರು. ಈಗ ಸೋಮವಾರ ದಕ್ಷಿಣ ಕನ್ನಡ ಎಲ್ಲ ವಿಧಾನಸಭಾ ಸದಸ್ಯರು ಮತ್ತು ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿನ ಭೇಟಿ ಮಾಡಿ ನೆಕ್ಸ್ಟ್ ವೀಕಿಂದ ವೀಕೆಂಡ್ ಕರ್ಫ್ಯೂನ ಲಿಫ್ಟ್ ಮಾಡಿಸೋದಕ್ಕೆ, ಓಪನ್ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಮ್ಮ ಹತ್ರ ಕೂಡ ಮಾತಾಡಿದ್ದಾರೆ. ವರ್ತಕ ಸಂಘಕ್ಕೆ ಪದಾಧಿಕಾರಿಗಳಿಗೆ ಅವರಿಗೆ ವೈಯಕ್ತಿಕವಾಗಿ ಗಮನ ಮಾಹಿತಿ ಕೊಡಿ. ಈ ವರ್ಷ ಅದನ್ನು ತಾವು ಮಾಡೋದು ಬೇಡ. ಈ ವಾರ ಯಾಕೆಂದರೆ 1.5 ವರ್ಷದ ತಾವು ಎಲ್ಲ ಸಹಕಾರ ಕೊಟ್ಟಿದ್ದೀರಿ, ನೀವೆಲ್ಲ ನಮಗೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಅದೇ ರೀತಿ ರಾಜ್ಯ ಸರ್ಕಾರ ಯಾವ ರೀತಿ ಕರ್ಫ್ಯೂ ಮಾಡಿತ್ತು ಅದನ್ನೆಲ್ಲ ಪಾಲನೆ ಮಾಡ್ಕೊಂಡು ಬಂದಿದ್ದೀರಿ. ಇದುವರೆಗೂ ತಾವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಅದಕ್ಕೆಲ್ಲ ನಮ್ಮ ತಾಲೂಕು ಆಡಳಿತ ಪರವಾಗಿ ನಾನು ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಈ ವಾರ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದ್ರಂದರೆ ಈ ವಾರ ತಾವು ಅದನ್ನು ಸರ್ಕಾರ ಏನು ಒಂದು ವೀಕೆಂಡ್ ಕರ್ಫ್ಯೂನ ಕಾನೂನು ಜಾರಿ ತಂದಿದೆ, ಅದೇ ರೀತಿ ನೀವೆಲ್ಲ ಕಾರ್ಯಾಚರಣೆ ಮಾಡ್ತೀರಿ ನಡ್ಕೊಳ್ಳೋದ್ರಿಂದ ನನಗೆ ಒಂದು ಅಭಿಪ್ರಾಯ ಇದೆ, ಆಶಾಭಾವನೆ ಕೂಡ ಇದೆ. ಅದರಿಂದ ತಾವು ಈ ವಾರ ಅದನ್ನು ನಮ್ಮ ಕರೆಗೆ ಮನವಿ ಕೊಟ್ಟು ಈ ವಾರ ಯಾವುದೇ ರೀತಿ ತಾವು ಪ್ರತಿಭಟನೆ ಮಾಡಬಾರ್ದು ಅಂತ ಮನವಿ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಮುಂದಿನ ವಾರ ಲಿಫ್ಟ್ ಆಗುವ ಸಾಧ್ಯತೆ ಇದೆ. ವೀಕೆಂಡ್ ಕರ್ಫ್ಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವ ಸಾಧ್ಯತೆ ಇದೆ. ಅದರಿಂದ ತಾವು ಎಲ್ಲ ನಮ್ಮ ಕೋರಿಕೆಯಂತೆ ತಾವು ಇದನ್ನು ತಾವು ಒಪ್ಪಿ ತಾವು ಏನು ತೀರ್ಮಾನ ಮಾಡಿದ್ರಿ ಪ್ರತಿಭಟನೆ ಮಾಡಬೇಕು, ಈ ಅಂಗಡಿ ಓಪನ್ ಮಾಡೋದ್ರ ಮೂಲಕ ಪ್ರತಿಭಟನೆ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀವಿ. ಆ ನಿರ್ಧಾರನ ಕೈ ಬಿಡಬೇಕು ಅಂತ ನಾನು ತಾಲೂಕು ಆಡಳಿತ ಪರವಾಗಿ ನಾನು ನಿಮ್ಮನ್ನು ಮನವಿ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ನವೀನ್ ಭಂಡಾರಿ, ವರ್ತಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಭಗವಾನ್, ಸ್ನೇಹ ಸಂಸ್ಥೆಯ ಸತೀಶ್ ಎಸ್, ರಾಜೇಶ್ ಕಾಮತ್, ಉಮರ್ ಫಾರೂಕ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪೂರ್ವಾಧ್ಯಕ್ಷ ಪದ್ಮನಾಭ ಶೆಟ್ಟಿ, ಮಧುಸೂದನ್ ಶೆಣಿ, ಚಿದಾನಂದ ಶೆಟ್ಟಿ, ಮನಮೋಹನ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.